ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ ಎನ್ನುವಂತಹ ಸರಣಿ ಕಾರ್ಯಕ್ರಮ. ಈ ಸರಣಿ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಖ್ಯಾತ ದಂತ ವೈದ್ಯರಾಗಿ, ಒಳ್ಳೆಯ ಬರಹಗಾರರಾಗಿ, ಇತ್ತೀಚೆಗೆ ತಾನೇ ಅವರ ಬಾಯಿ ಕ್ಯಾನ್ಸರ್ನ ಒಂದು ವಿಶೇಷ ಪುಸ್ತಕ ಅರಿವು ಮೊನ್ನೆ ತಾನೇ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಬಿಡುಗಡೆ ಆಯಿತು. ಜನರಿಗೆ ಉಪಯೋಗವಾದಂತಹ ಒಂದು 7ನೆಯ ಕೃತಿ, ಅದನ್ನು ಬಿಡುಗಡೆ ಮಾಡಿದ್ದಾರೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ. ಇದೀಗ ಈ ವಾರ ನಾವು ದಂತಾಘಾತ ಎನ್ನುವಂತಹ ವಿಷಯವನ್ನು ಈ ಒಂದು ಮಾಹಿತಿ ಕಾರ್ಯಕ್ರಮದಲ್ಲಿ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿಯಲ್ಲಿ ನಾವು ವಿವರಿಸಲಿಕ್ಕೆ ಇದ್ದೇವೆ. ದಂತಾಘಾತ ಅಂತ ಹೇಳಿದರೆ ನಾವು ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ನಮ್ಮ ಹಲ್ಲನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬರ್ತದೆ. ದ್ವಿಚಕ್ರ ವಾಹನವೋ, ಆಟ ಆಡುವಾಗವೋ ಏನಾದರೂ ಒಂದು ಕಾರಣದಿಂದ ಹಲ್ಲಿಗೆ ಏಟು ಬೀಳ್ತದೆ. ಏಟು ಬಿದ್ದಾಗ ಈ ಹಲ್ಲನ್ನು ನಾವು ತಕ್ಷಣ ಏನು ಮಾಡಬೇಕು? ನೋಡಿ, ನಮ್ಮ ಹಲ್ಲು ಅನ್ನೋದು ಬಹಳ ಅತ್ಯಮೂಲ್ಯವಾದಂಥ ವಸ್ತು, ವಜ್ರಕ್ಕಿಂತಲೂ ಅತ್ಯಮೂಲ್ಯವಾದಂಥ ವಸ್ತು. ಆದ ಕಾರಣ ಹಲ್ಲಿನ ಬಗ್ಗೆ ನಾವು ವಿಶೇಷವಾದ ಕಾಳಜಿ ವಹಿಸಲೇಬೇಕು. ಸೊ ಮುಂದ್ಗಡೆ ಹಲ್ಲು ಸಾಮಾನ್ಯವಾಗಿ ನಮ್ಮ ಎಪಿಯರೆನ್ಸಿಗೆ, ನಗಲಿಕ್ಕೆ, ಮಾತಾಡಲಿಕ್ಕೆ, ಹಿಂದ್ಗಡೆ ಹಲ್ಲು ಜಗಿಲಿಕ್ಕೆ ಸಾಮಾನ್ಯವಾಗಿ ಅತಿ ಅಗತ್ಯವಾಗಿರ್ತದೆ. ಸೊ ಈ ಹಲ್ಲನ್ನು ಉಳಿಸಿಕೊಳ್ಳುವುದು ನಮ್ಮ ಪ್ರಾಥಮಿಕ ಕರ್ತವ್ಯವಾಗಿರ್ತದೆ. ಈಗ ಏನಾಗ್ತದೆ ಅಂತ ಹೇಳಿದರೆ, ಹಲ್ಲು ಸಾಮಾನ್ಯವಾಗಿ ಮಕ್ಕಳಲ್ಲಿ, ಈ ಸ್ಪೋರ್ಟ್ಸ್ ಇಂಜುರಿ ಮಕ್ಕಳಲ್ಲಿ ಜಾಸ್ತಿ. ಯಾಕೆಂದರೆ ಮಕ್ಕಳು ಆಟ ಆಡೋದು ಜಾಸ್ತಿ, ಫೈಟಿಂಗ್ ಮಾಡೋದು ಜಾಸ್ತಿ, ಬೀಳುವಂಥದ್ದು ಜಾಸ್ತಿ. ಆದರೆ ದೊಡ್ಡವರಲ್ಲಿ ಸಾಮಾನ್ಯವಾಗಿ ತಾವು ಹೇಳಿದಾಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಥವಾ ವಾಹನಗಳಲ್ಲಿ ಹೋದಾದಾಗ ಅಥವಾ ಕೈ ಮೇಲಾಯಿಸ್ಕೊಂಡಾಗ ಹೊಡೆದಾಟದಲ್ಲಿ ಹಲ್ಲು ದೇಹದ ಮುಂಭಾಗದಲ್ಲಿರುವ ಕಾರಣ ಅತಿ ಬೇಗ ಹಲ್ಲು ತುಂಡಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಮಕ್ಕಳಲ್ಲಿ ಹಲ್ಲು ಈ ಥರ ಏಟು ಬಿದ್ದು ಹೋದರೆ ವಿಶೇಷವಾಗಿ ಅದನ್ನು ನಾವು ಪುನಃ ಜಾಯಿಂಟ್ ಮಾಡೋದು, ಪುನಃ ಅಲ್ಲಿ ಸೇರಿಸುವ ಪ್ರಕ್ರಿಯೆಗೆ ನಾವು ಹೆಚ್ಚು ಒತ್ತು ಕೊಡೋದಿಲ್ಲ. ಯಾಕೆಂದರೆ ನೆಕ್ಸ್ಟ್ ಬೇರೆ ಹಲ್ಲು ಬರ್ತದೆ ಅಂಥೇಳಿ. ಇಡಿಯಾಗಿ ಹಲ್ಲು ಬಿದ್ದರೆ ಪುನಃ ಅದನ್ನು ನಾವು ಬಾಯಿನಲ್ಲಿ ಇಡಬಹುದು. ಸಾಮಾನ್ಯವಾಗಿ ಹಲ್ಲಿಗೆ ನಾವು ಅಷ್ಟು ಶಾಶ್ವತ ಹಲ್ಲಿನಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ಮಗುವಿನ ವಯಸ್ಸು ನೋಡಿಕೊಂಡು ಮತ್ತು ಮಗು ಕೋಆಪ್ರೇಟ್ ಮಾಡಬೇಕು. ಇದೆಲ್ಲ ನೋಡಿಕೊಂಡು ನಾವು ಆ ಕ್ಲಿನಿಕಲ್ ಸಿಚುವೇಶನ್ ನೋಡಿಕೊಂಡು ಹೇಗೆ ಅಂತೇಳಿ ಡಿಸೈಡ್ ಮಾಡುವಂಥದ್ದು. ಆದರೆ ಶಾಶ್ವತ ಹಲ್ಲುಗಳು ಬಿದ್ದು ಹೋದರೆ ಅದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರ್ದು. ಏಟು ಬಿದ್ದಾಗ ಹಲ್ಲು ತುಂಡಾಗುವ ಸಾಧ್ಯತೆ ಇದೆ ಅಥವಾ ಕಂಪ್ಲೀಟಾಗಿ ಸಾಕೆಟ್ನಿಂದ ಹೊರಗೆ ಬರುವ ಸಾಧ್ಯತೆ ಇದೆ. ಸೊ ಇಂತಹ ಸಂದರ್ಭಗಳಲ್ಲಿ ವಿಶೇಷವಾದಂಥ ಮುತುವರ್ಜಿ ವಹಿಸಬೇಕಾಗತ್ತೆ. ಹಲ್ಲು ತುಂಡಾದಾಗ, ಅಲ್ಲಿನ ಒಂದು ಕ್ರೌನ್ ಪೋರ್ಷನ್ ತುಂಡಾದಾಗ ನಾನು ಗಮನಿಸಿದ್ದೇನೆ, ಚಿಕಿತ್ಸಾಲಯಕ್ಕೆ ಹೆಚ್ಚಾಗಿ ಆ ತುಂಡು ಹಿಡ್ಕೊಂಡು ಬರ್ತಾರೆ, ಡಾಕ್ಟ್ರೇ ಇದನ್ನು ಸ್ವಲ್ಪ ಅಂಟಿಸ್ಬೋದಾ ಅಂತೇಳಿ. ಈ ತುಂಡಾದ ಹಲ್ಲನ್ನು ಅಂಟಿಸುವ ಪ್ರಕ್ರಿಯೆ ಇಷ್ಟವರೆಗೆ ಅಂತ ಯಾವುದೇ ಗಮ್ಮು ಬಂದಿಲ್ಲ, ಅದನ್ನು ಅಂಟಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ತುಂಡಾದ ಹಲ್ಲುಗಳಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಆದರೆ ಹಲ್ಲು ಇಡಿಯಾಗಿ ಬೇರು ಸಮೇತ ಕೆಳಗಡೆ ಬಿದ್ದು ಹೋಗಿದ್ದಲ್ಲಿ, ಆಕ್ಸಿಡೆಂಟ್ ಆದಾಗ, ಸಡನ್ನಾಗಿ ವೈಲೆಂಟಾಗಿ ಆಕ್ಸಿಡೆಂಟ್ ಆದಾಗ, ಬಿದ್ದು ಹೋದಾಗ ಅದನ್ನು ಖಂಡಿತವಾಗಿ ಸಹ ನಾವು ಅದನ್ನು ಪುನಃ ಜೋಡಣೆ ಮಾಡಲಿಕ್ಕೆ ಆಗ್ತದೆ. ನಾವು ಅಂತಹ ಸಂದರ್ಭಗಳಲ್ಲಿ ನಿರ್ಲಕ್ಷ್ಯ ವಹಿಸೋದು ಬಹಳ ತಪ್ಪು. ಹಲ್ಲು ಹೇಗೂ ಬಾಯಿಂದ ಬಿದ್ದು ಹೋಯಿತು ಅಂತ ಹೇಳಿ ಅದನ್ನು ಅಲ್ಲಿ ಬಿಟ್ಟು ಚಿಕಿತ್ಸಾಲಯಕ್ಕೆ ಕೆಲವೊಮ್ಮೆ ಬರ್ತಾರೆ, ಹಲ್ಲೆಲ್ಲಿ ಉಂಟು, ಅದು ಬಿದ್ದೋಗಿದೆ ಡಾಕ್ಟ್ರೆ, ಅಲ್ಲೇ ಇರ್ಬೋದು ಅಂತೇಳಿ. ಈ ಫಸ್ಟ್ 1 ಗಂಟೆಗಳ ಕಾಲ ಅತ್ಯಂತ ಗೋಲ್ಡನ್ ಅವರ್ ಅಂತ ಹೇಳ್ತೇವೆ, ಅತಿ ಅಮೂಲ್ಯವಾದಂತಹ ಸಮಯ. ಅಷ್ಟರ ಒಳಗೆ ಆ ಹಲ್ಲು ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಅದೇ ಹಲ್ಲನ್ನು ತೆಕ್ಕೊಂಡು ನಮ್ಮ ದಂತವೈದ್ಯರ ಬಳಿ ಬಂದರೆ ಖಂಡಿತವಾಗಿ ಸಹ ಅದೇ ಬಿದ್ದು ಹೋದ ಶಾಶ್ವತ ಹಲ್ಲನ್ನು ಅದೇ ಜಾಗದಲ್ಲಿ ಜೋಡಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಬಿದ್ದು ಹೋಗೋದು ಮುಂದ್ಗಡೆ ಹಲ್ಲು, ಹಿಂದ್ಗಡೆ ಹಲ್ಲು ಬಿದ್ದು ಹೋಗೋದಿಲ್ಲ. ಯಾಕೆಂದರೆ ಹಿಂದ್ಗಡೆ ಹಲ್ಲಿಗೆ 2-3 ಬೇರುಗಳಿರುವ ಸಾಧ್ಯತೆ ಇದೆ, ಮತ್ತು ಹಿಂಭಾಗದಲ್ಲಿರುತ್ತೆ, ಅದಕ್ಕೆ ಅಷ್ಟು ಬೇಗ ಏಟು ತಾಗಲ್ಲ. ಮುಂದ್ಗಡೆ ಹಲ್ಲಿಗೆ ಇರೋದು ಕೋನಿಕಲ್ ರೂಟ್, ಒಂದೇ ಬೇರು ಇರೋದು. ಹೆಚ್ಚಾಗಿ ಈ RTA ಏನು ಡ್ಯಾಶ್ ಬೋರ್ಡ್ ಇಂಜರಿ ಅಂತ ಹೇಳ್ತೇವೆ, ಸೀಟ್ ಬೆಲ್ಟ್ ಹಾಕದೆ ತಾವು ಓಡಾಡಿದಾಗ, ವಾಹನ ಆಕ್ಸಿಡೆಂಟ್ ಆದಾಗ, ಅಥವಾ ಏನಾದರೂ ಸ್ಪೋರ್ಟ್ಸ್ ಇಂಜುರೀಸಿ ಅಥವಾ ಇನ್ನೇನಾದರೂ ಬಡೆದಾಟಗಳಲ್ಲಿ ಮುಂದ್ಗಡೆ ಹಲ್ಲೇ ಹೆಚ್ಚು ಬೀಳುವ ಸಾಧ್ಯತೆಗಿದೆ. ಅಂಥ ಸಂದರ್ಭಗಳಲ್ಲಿ ಆ ಹಲ್ಲನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅಂತಹ ಬಿದ್ದೋದ ಹಲ್ಲುಗಳನ್ನು 1 ಗಂಟೆಯ ಒಳಗೆ, ಗೋಲ್ಡನ್ ಅವರ್ ಅಂತ ಏನು ಹೇಳ್ತೇವೆ, ಅದರೊಳಗೆ ತಾವು ದಂತವೈದ್ಯರಲ್ಲಿ ಬಂದರೆ ಖಂಡಿತವಾಗಿ ಸಹ ನಾವು ಅದನ್ನು ಪುನಃ ಜೋಡಣೆ ಮಾಡಿ ಹಲ್ಲು ಮೊದಲಿನ ರೀತಿಯಲ್ಲಿ ಇರುವ ರೀತಿಯಲ್ಲಿ ನಾವು ಅದಕ್ಕೆ ಬೇಕಾದಂಥ ವಸ್ತುಗಳಿಂದ ಹಲ್ಲನ್ನು ಜಾಯಿಂಟ್ ಮಾಡಿ ಹಲ್ಲಿನ ಬೇರನ್ನು ಪುನಃ ರಕ್ತ ಪರಿಚಲನೆ ಆಗುವ ರೀತಿಯಲ್ಲಿ ಮಾಡಿ ಅದನ್ನು ಮೊದಲಿನ ಥರ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಇಡಿಯಾದ ಹಲ್ಲು ಬಿದ್ದಿದ್ದಲ್ಲಿ ಜೊತೆಯಲ್ಲಿದ್ದವರಾದರೂ ಸಹ ಆ ಹಲ್ಲನ್ನು ತೆಕ್ಕೊಂಡು ದಂತವೈದ್ಯರ ಬಳಿ ಇಮ್ಮಿಡಿಯೇಟಾಗಿ ಬರಬೇಕು. ದಂತಾಘಾತ ಅಂತ ಏನು ಹೇಳ್ತೇವೆ, ದಂತಕ್ಕೆ ಏಟು ಬಿದ್ದಾಗ, ಈಗ ಹಾರ್ಟ್ ಅಟ್ಯಾಕ್ ಆದಾಗಲೂ ಅಷ್ಟೇ,
ವೆರಿ ಕ್ರೂಷಿಯಲ್ ಟೈಮ್. ಸ್ಟ್ರೋಕ್, ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೇವೆ. ಆ ಸಂದರ್ಭಗಳಲ್ಲಿ ಅಷ್ಟೇ 1 ಗಂಟೆಗಳ ಕಾಲ ಬ್ರೈನ್ ಅಟ್ಯಾಕ್ ಆದಾಗ 2 ಗಂಟೆಗಳ ಕಾಲ ಅತಿ ಅಮೂಲ್ಯವಾಗಿರುತ್ತದೆ. ಹಾರ್ಟ್ ಅಟ್ಯಾಕು ಅಷ್ಟೇ, ಇಮ್ಮಿಡಿಯೇಟ್ ವೈದ್ಯರ ಬಳಿ ಬರಬೇಕು. ಹಾಗೆ ಹಲ್ಲಿಗೂ ಆಘಾತ ಆದಾಗ, ಏಟು ಬಿದ್ದಾಗ ನಮ್ಮ ಬಳಿ ಬಂದರೆ ನಾವು ಅದನ್ನು ಖಂಡಿತವಾಗಿ ಸರಿ ಮಾಡಬಹುದು. ಆಕ್ಸಿಡೆಂಟ್ ಆದಾಗ ಹಲ್ಲು ಕೆಳಗಡೆ ಬಿದ್ದಾಗ ಬಹುಶಃ ಬರೀ ಹಲ್ಲಿಗೆ ಮಾತ್ರ ಏಟು ಬೀಳಲ್ಲ, ಬೇರೆ ಎಲ್ಲ ದೇಹದ ಭಾಗಕ್ಕೂ ಇರ್ತದೆ. ಎಲ್ಲೆಲ್ಲೂ ರಕ್ತ ಬರ್ತಾ ಇರ್ತದೆ, ಕೈ ನೋವು, ಕಾಲು ನೋವು ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಮಾನಸಿಕವಾಗಿ ಸಹ ಅವರು ಟೆನ್ಷನಲ್ಲಿ ಇರ್ತಾರೆ. ಆವಾಗ ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಒಂದು ಉದ್ವೇಗ, ಗೊಂದಲದಲ್ಲಿ ಇರ್ತಾರೆ. ಸೊ ಆ ಸಂದರ್ಭಗಳಲ್ಲಿ ಬಿದ್ದೋದ ಹಲ್ಲಿನ ಬಗ್ಗೆ ವಿಶೇಷವಾದ ಗಮನ ವಹಿಸುವುದಿಲ್ಲ. ಬರೀ ಹಲ್ಲಿಗೆ ಮಾತ್ರ ಏಟು ಬಿದ್ದಿದ್ದಾಗ ಬಹುಶಃ ಅದರ ಹಲ್ಲನ್ನು ಮಾತ್ರ ಹುಡುಕುವ ಪ್ರಯತ್ನ ಮಾಡ್ತಾರೆ. ಇಲ್ಲ ಅಂತೇಳಿದರೆ ಕೈಗೋ ಕಾಲಿಗೋ ಆಕ್ಸಿಡೆಂಟ್ ಆಗಿದೆ, ಫ್ರ್ಯಾಕ್ಚರ್ ಆಗಿದೆ ಅಥವಾ ರಕ್ತ ಬರ್ತಾ ಇದ್ದರೆ ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ, ಅದನ್ನು ನಿಗ್ಲೆಕ್ಟ್ ಮಾಡ್ತಾರೆ. ನಾನು ಹೇಳೋದಿಷ್ಟೇ, ನಿಮ್ಮ ಹಲ್ಲು ಸಹ ಇತರ ಅಂಗಗಳ ಥರನೇ ಬಹಳ ಅಮೂಲ್ಯವಾದಂಥ ವಸ್ತು. ಬಿದ್ದ ಹಲ್ಲನ್ನು ನಿಮ್ಮ ಆಕ್ಸಿಡೆಂಟ್ ಜಾಗದಲ್ಲಿ ನೀವು ಅಥವಾ ನಿಮ್ಮ ಸಹಚರರು ಒಟ್ಟಿಗಿರುವವರು ಅದನ್ನು ಹುಡುಕಬೇಕು. ಅದನ್ನು ಕ್ರೌನಿನ ಭಾಗ, ಕಿರೀಟದ ಭಾಗದಿಂದ ಮಾತ್ರ ಮುಟ್ಟಬೇಕು ಬಿದ್ದ ಹಲ್ಲನ್ನು. ಮತ್ತು ಅದರ ಬೇರಿನ ಭಾಗವನ್ನು ಮುಟ್ಟಬಾರ್ದು. ಯಾಕೆಂದರೆ ಬೇರಿನ ಭಾಗ ಪುನಃ ನಮ್ಮ ಬಾಯಿನಲ್ಲಿಟ್ಟಾಗ ನಮ್ಮ ದೇಹಕ್ಕೆ ಪುನಃ ಅಂಟಿಕೊಳ್ಳುವಂಥದ್ದು, ಪೆರಿಯೋಡಾಂಟಲ್ ಲಿಗಮೆಂಟ್ ಅಂತ ಹೇಳ್ತೇವೆ. ಸಾಕೆಟ್ನೊಳಗೆ ನಾವು ಪುನಃ ಹಾಕ್ತೇವೆ, ಅಲ್ಲಿ ಸೇರಿಕೊಳ್ಳುವಂಥ ವ್ಯವಸ್ಥೆಗೆ ಪೂರಕವಾಗಿರಬೇಕು. ಅದನ್ನು ನೀವು ಮುಟ್ಟಿದರೆ, ಕೈಯಿಂದ ಮುಟ್ಟೋದು ಅಥವಾ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಬಿದ್ದ ಹಲ್ಲನ್ನು ಗಲೀಜಾಗಿರ್ತದೆ ಅಂತ ಚೆನ್ನಾಗಿ ಬ್ರಷ್ ಹಾಕಿ ಉಜ್ಜುತ್ತಾರೆ ಅಥವಾ ಚೆನ್ನಾಗಿ ನೀರಲ್ಲಿ ಇದು ಮಾಡ್ತಾರೆ, ಒಳ್ಳೆ ಪಾಲಿಶ್ ಮಾಡಿದ ಹಾಗೆ ತೊಳೆದು ಚಂದವಾದ ಹಲ್ಲನ್ನು ಡಾಕ್ಟ್ರೆ ಹಲ್ಲು ಚಂದ ಉಂಟು ಅದಕ್ಕೆ ಯಾವುದಕ್ಕೂ ಉಪಯೋಗ ಬಾರದಾಗೆ ಮಾಡಿ ಹಾಕಿ ತರ್ತಾರೆ. ಹಾಗೆ ಮಾಡಬಾರ್ದು. ಮತ್ತು ಯಾವುದೇ ರೀತಿ ಈಗ ಡೆಟಾಲ್ ಇರುತ್ತೆ, ಈ ಗಾಡಿ ಆಕ್ಸಿಡೆಂಟ್ ಆದಾಗ ಗಾಡಿನಲ್ಲಿ ಆ್ಯಂಟಿಸೆಪ್ಟಿಕ್ ಲೋಷನ್ ಇರುತ್ತೆ, ಡೆಟಾಲು, ಬೇರೆ ಎಲ್ಲ ಯಾವುದೇ ಆ್ಯಂಟಿಸೆಪ್ಟಿಕ್ ಔಷಧಿಗಳು ಅಂಥದ್ದನ್ನು ದಯವಿಟ್ಟು ಹಲ್ಲಿಗೆ ಹಾಕಬೇಡಿ. ಹಲ್ಲಿನ ಯಾವುದೇ ಸ್ಕ್ರೇಪ್ ಮಾಡೋದಾಗಲಿ, ಕ್ಲೀನ್ ಮಾಡೋದಾಗಲಿ ಅಥವಾ ಬೇರಿನ ಭಾಗವನ್ನು ಮುಟ್ಟೋದಾಗಲಿ ಇದ್ಯಾವುದು ಮಾಡಬಾರ್ದು. ಅದನ್ನು ನೇರವಾಗಿ ತೆಗೆದುಕೊಂಡು ಬಾಯಿಯೊಳಗೆ ಇಟ್ಕೊಂಡು ನೇರವಾಗಿ ದಂತವೈದ್ಯರ ಬಳಿ ಬರಬೇಕು. ಹಾಗೆ ಮಾಡಿದರೆ 1 ಗಂಟೆ ಒಳಗೆ ಬಂದರೆ ಅದನ್ನು ಪುನಃ ಜೋಡಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಮತ್ತು ಹಲ್ಲು ಉಳಿಯುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ ಎನ್ನುವಂತಹ ಈ ಕಾರ್ಯಕ್ರಮದಲ್ಲಿ ದಂತಾಘಾತ ಎನ್ನುವಂತಹ ವಿಷಯದ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ನೀವು ಹೇಳಿದಿರಿ ದಂತಾಘಾತ ಆದಾಗ ಏನು ಮಾಡಬೇಕು ಏನು ಮಾಡಬಾರ್ದು, ಹಲ್ಲನ್ನು ಹೇಗೆ ಸುರಕ್ಷಿತವಾಗಿ ತೆಗೆದುಕೊಂಡು ಬಂದರೆ ಇಡೀ ಹಲ್ಲನ್ನು ನಾವು ಮತ್ತೆ ಪುನರಪಿ ಅಲ್ಲಿ ಅದನ್ನು ಅದೇ ಸ್ಥಳಕ್ಕೆ ಮತ್ತೆ ಇಡಲಿಕ್ಕಾಗ್ತದೆ ಎನ್ನುವಂತಹ ವಿಷಯವನ್ನು ಹೇಳಿದಿರಿ. ಈಗ ಇಂತಹ ದಂತಾಘಾತಗಳು ಆದಾಗ ನಾವು ಎಷ್ಟು ಬೇಗ ಇದನ್ನು ಹಿಡ್ಕೊಂಡು ಹೋಗಬೇಕು ಮತ್ತು ಯಾವ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗ್ತದೆ? ನೋಡಿ, ಆಕ್ಸಿಡೆಂಟ್ ಆದ ಕೂಡಲೇ, ಹಲ್ಲು ಬಿದ್ದಿದೆ ಅಂದ ಕೂಡಲೇ ಏನು ಮಾಡಬಾರ್ದು ಅಂತ ನಾನು ಹೇಳಿದೆ. ಈಗ ತಕ್ಷಣವೇ ಬೇರೆ ಇಂಜುರಿ ಇಲ್ಲ ಅಂತೇಳಿ ಆದರೆ ದೇಹಕ್ಕೆ ಬರೀ ಹಲ್ಲಿಗೆ ಮಾತ್ರ ಇಂಜುರಿ ಆಗಿದೆ ಅಂತೇಳಿ ಆದರೆ ಬಿದ್ದ ಹಲ್ಲನ್ನು ತೆಗೆದುಕೊಳ್ಬೇಕು. ಅದನ್ನು ತೊಳೆಯುವ ಪ್ರಯತ್ನ ಮಾಡಬೇಡಿ. ತೊಳೆಯಬೇಕಾಗಿದ್ದರೆ ಕಿರೀಟದ ಭಾಗದಲ್ಲಿ ಕ್ರೌನಿನ ಪೋರ್ಷನಲ್ಲಿ ಮುಟ್ಕೊಂಡು ರನ್ನಿಂಗ್ ವಾಟರಲ್ಲಿ, ಈಗ ಕ್ರೌನ್ ಅಂತ ಹೇಳಿದರೆ ಹಲ್ಲಿನ ತುದಿ, ಅದು ಕ್ರೌನ್ ಮೇಲ್ಗಡೆ ಭಾಗ, ರೂಟ್ ಅಂದರೆ ಬೇರು, ಮೇಲ್ಭಾಗದ ಜಾಗವನ್ನು ಮಾತ್ರ ಮುಟ್ಟಬೇಕಾದ್ದು. ಬಾಯಿಯಲ್ಲಿ ಕಾಣುವಂಥ ಭಾಗ ಕ್ರೌನ್, ಕಿರೀಟ ಅಂತ ಹೇಳ್ತೇವೆ. ಕಾಣುವುದಿಲ್ಲದ್ದು ಬೇರೆ ಒಳಗಿರುವಂಥದ್ದು. ಸೊ ಬಾಯಿಯಲ್ಲಿ ಕಾಣುವಂಥ ಭಾಗ, ಹೊರಗಿನ ಭಾಗವನ್ನು ಮುಟ್ಬೋದು, ಸ್ಪರ್ಶಿಸ್ಬೋದು. ರನ್ನಿಂಗ್ ವಾಟರ್, ಟ್ಯಾಪ್ ವಾಟರ್ನಲ್ಲಿ ಕ್ಲೀನಾಗಿ ಜಸ್ಟ್ ರನ್ನಿಂಗ್ ವಾಟರಲ್ಲಿ ಹಿಡಿದಾಗ ಕೊಳೆಗಳೆಲ್ಲ ಹೋಗ್ತದೆ. ಅದನ್ನು ಪುನಃ ಹಲ್ಲನ್ನು ನಿಮಗೆ ಯಾವುದೇ ದ್ರಾವಣ, ಸಾಮಾನ್ಯವಾಗಿ ಹಾಲಿನಲ್ಲಿ ಹಾಕಿ ತಂದರೆ ಹಲ್ಲು ಒಣಗಲಿಕ್ಕೆ ಬಿಡಬಾರ್ದು, ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಯಾಕೆಂದರೆ ಹಲ್ಲಿನ ಬೇರಿನ ಸುತ್ತ ಇರುವಂಥ ಅಂಗಾಂಶಗಳು, ಪೆರಿಯೋಡಾಂಟಲ್ ಲಿಗಮೆಂಟ್ ಅಂತ ಏನು ಹೇಳ್ತೇವೆ, ಅದು ಒಣಗಿದರೆ ಪುನಃ ಅಟ್ಯಾಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಡ್ರೈ ಮಾಡಬಾರ್ದು, ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಆ ಕಾರಣದಿಂದ ಅದನ್ನು ಹಾಲಿನಲ್ಲಿ ಹಾಕಿ, ಹಾಲು ಎಲ್ಲೆಲ್ಲೂ ಸಿಗ್ತದೆ, ನಮಗೆ ಹಾಲಿನಲ್ಲಿ ಹಾಕಿ ಹಲ್ಲನ್ನು ಮುಳುಗಿಸಿಕೊಂಡು ತಗೊಂಡು ದಂತವೈದ್ಯರು ಬಂದರೆ ನಮಗೆ ಅಟ್ಯಾಚ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲ ಅಂತೇಳಿ ಆದರೆ ಹಾಲು ಆ ಕ್ಷಣದಲ್ಲಿ ಸಿಗಲಿಲ್ಲ, ಆಕ್ಸಿಡೆಂಟ್ ಸೈಟಲ್ಲಿ ಸಿಗಲಿಲ್ಲ ಅಂತೇಳಿ ಆದರೆ ಆ ಹಲ್ಲನ್ನು ರನ್ನಿಂಗ್ ವಾಟರಲ್ಲಿ ಜಸ್ಟ್ ಒಂದು ಕ್ಲೀನ್ ಮಾಡಿ, ಕ್ಲೀನ್ ಅಂದರೆ ಜಸ್ಟ್ ಹಿಡಿದಾಗ ಕೊಳೆ ಹೋಗ್ತದೆ, ಬಾಯಿನಲ್ಲಿ ಇಟ್ಕೊಳ್ಬೋದು. ಸಲೈವ ಈಸ್ ದ ಬೆಸ್ಟ್ ಮೀಡಿಯಾ. ಬಾಯಿ ಆ ವ್ಯಕ್ತಿಯ ಎಂಜಲ್ನಲ್ಲೇ ಇಡಬೇಕಾದ್ದು, ಬೇರೆಯವರ ಬಾಯಿನಲ್ಲಿ ಅಲ್ಲ. ಆ ವ್ಯಕ್ತಿಯ ಬಾಯಿಯಲ್ಲಿ ನಾಲಿಗೆ ಕೆಳಗೆ ಹಲ್ಲನ್ನು ಇಟ್ಕೊಂಡು ದಂತವೈದ್ಯರು ಬಂದರೆ ಸಲೈವ ಈಸ್ ದ ಬೆಸ್ಟ್ ಮೀಡಿಯಮ್. ಹಲ್ಲು ಸಾಯುವುದಿಲ್ಲ, ಹಲ್ಲು ವೆಟ್ಟಾಗಿರ್ತದೆ. ಬಂದ ಕೂಡಲೇ ನಾವು ಹಲ್ಲನ್ನು ತೆಗೆದು ಅದನ್ನು ಯಾವ ಸಾಕೆಟ್ನಿಂದ ಬಿದ್ದಿದೆ ಅಲ್ಲಿಗೆ ಪುನಃ ಸೇರಿಸಿ ಪಕ್ಕದ ಹಲ್ಲಿಗೆ ವೈರ್ ಹಾಕಿ ಕಟ್ಟಿ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಇದೆ. ಆ ರೀತಿ ಮಾಡಿದರೆ ಹಲ್ಲು ಬದುಕಿ ಉಳಿಯುವ ಸಾಧ್ಯತೆ, 1 ಗಂಟೆಯ ಒಳಗೆ ಬರಬೇಕು. ಈ ರೀತಿ ಮಾಡಿದರೆ ಬದುಕಿ ಉಳಿಯುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಕೆಲವರು ಅತಿ ಬುದ್ಧಿವಂತಿಕೆ ವಹಿಸಿ
ಅದನ್ನೆಲ್ಲ ಕ್ಲೀನ್ ಮಾಡುವಂಥದ್ದು, ಸ್ಕ್ರೇಪ್ ಮಾಡುವಂಥದ್ದು, ಚೆನ್ನಾಗಿ ಡೆಟಾಲ್ ಹಾಕಿ ತೊಳೆಯುವಂಥದ್ದು, ಹೈಡ್ರೋಜನ್ ಪರಾಕ್ಸೈಡ್ ಅಂತ ಸೊಲ್ಯೂಷನು, ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನು, ಈ ಶೇವಿಂಗ್ ಲೋಷನು ಇದನ್ನೆಲ್ಲ ಹಾಕಿ ಕ್ಲೀನ್ ಮಾಡೋದು. ಇದನ್ನು ಯಾವತ್ತೂ ಮಾಡಬೇಡಿ. ಹಾಕೋದಿದ್ದರೆ ಹಾಲಿನಲ್ಲಿ ಹಾಕಿ, ಇಲ್ಲಾಂದರೆ ಬಾಯಿನಲ್ಲಿ, ಎಂಜಲ್ನಲ್ಲಿ, ಸಲೈವದಲ್ಲಿ ಹಾಕಿ ಬರಬೇಕು. ಆದರೆ ಒಂದು ನೆನಪಿರಲಿ, ಜೊತೆಗೆ ಏನಾದರೂ ಹೆಡ್ ಇಂಜುರಿ ಇದ್ದರೆ ಅಥವಾ ವ್ಯಕ್ತಿ ಅನ್ಕಾನ್ಷಿಯಸ್ ಆಗಿದ್ದರೆ ಅಥವಾ ಬಾಯಿನಲ್ಲಿ ವಿಪರೀತ ಬ್ಲೀಡಿಂಗ್ ಇದೆ ಅಂತೇಳಿ ಆದರೆ ಬಾಯಿನಲ್ಲಿ ಹಾಕಿದರೆ, ಹೆಡ್ ಇಂಜುರಿ ಇದ್ದರೆ ಹಲ್ಲು ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಸಾಧ್ಯತೆ ಇದೆ. ಸೊ ಇಫ್ ಆ ವ್ಯಕ್ತಿ ಅವನ ಕಾನ್ಷಿಯಸ್ನೆಸ್ ಪ್ರಜ್ಞೆ ತಪ್ಪಿದೆ ಅಂತ ಹೇಳಿದರೆ ದಯವಿಟ್ಟು ಬಾಯಿ ಒಳಗೆ ಹಲ್ಲು ಹಾಕಬೇಡಿ, ಹಾಲಿನಲ್ಲಿ ತರಬೇಕಾಗತ್ತೆ, ಬೇರೆ ದ್ರಾವಣದಲ್ಲಿ ತರಬೇಕಾಗತ್ತೆ. ಬಾಯಿನಲ್ಲಿ ಹಾಕಿದರೆ ಸಡನ್ನಾಗಿ ಗಂಟಲಲ್ಲಿ ಸಿಕ್ಕಾಕೊಂಡು ಮತ್ತೆ ಜೀವಕ್ಕೆ ಅಪಾಯ ಬರುವ ಸಾಧ್ಯತೆ ಇದೆ. ಬೇರೆ ರೀತಿಯ ಅಪಾಯಗಳು ಅದರಿಂದ ಬರಬಹುದು, ಖಂಡಿತವಾಗಿ ಜೀವಕ್ಕೆ ಹಾನಿ ಆಗ್ಬೋದು. ಅದನ್ನು ಆ ರೀತಿಯ ವ್ಯವಸ್ಥೆ ಮಾಡಬೇಡಿ. ದಯವಿಟ್ಟು ಬೇರೆ ದ್ರಾವಣದಲ್ಲಿ ಹಾಕಿ ದಂತ ವೈದ್ಯರ ಬಳಿ ಬನ್ನಿ ಅಂತ ನಾನು ಹೇಳಿದರೆ, ಹಾಗೆ ಮಾಡಿದರೆ ಖಂಡಿತವಾಗಿ ಸಹ ಹಲ್ಲನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈಗ ಹಲ್ಲು ಆಘಾತ ಆದಾಗ, ದಂತಾಘಾತ ಆದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಹೇಳಿ ಆಯಿತು. ಇದನ್ನು ಹೇಗೆ ತಡೆಗಟ್ಟಬಹುದು ಈಗ ನಮಗೆ? ನೋಡಿ, ಹಲ್ಲು ನಮ್ಮ ದೇಹದ ಮುಂಭಾಗದಲ್ಲಿರುವಂಥ ಒಂದು ಅಂಗ. ಸೊ ಹೆಚ್ಚಿನ ಸಂದರ್ಭಗಳಲ್ಲಿ ಏನೇ ಆಕ್ಸಿಡೆಂಟ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು, ಡ್ಯಾಶ್ ಬೋರ್ಡ್ ಇಂಜುರಿನಲ್ಲಿಯೂ ಅಷ್ಟೇ, ಫಸ್ಟ್ ನಮಗೆ ಸಿಗುವಂಥದ್ದು ಮೂಗು ಮತ್ತು ಹಲ್ಲು. ಮೊದಲು ಸಿಗುವುದೇ ಮುಖದ ಭಾಗ. ಹೌದು. ಮತ್ತು ಹಲ್ಲು ಮುಂದೆ ಇದ್ದೆ ಕೆಲವು ಇದೆ ಅಂತೇಳಿ ಉಬ್ಬು ಹಲ್ಲಿನವರಿಗೆ ಹಲ್ಲಿನ ಇಂಜುರಿ ಜಾಸ್ತಿಯೇ ಆಗೋ ಸಾಧ್ಯತೆ ಇದೆ. ಸೊ ನಾವು ನಮ್ಮ ಟ್ರಾಫಿಕ್ ರೂಲ್ಸ್ಗಳನ್ನು ನಿಯತ್ತಾಗಿ ಪಾಲಿಸಬೇಕಾಗತ್ತೆ. ಈಗ ತಾವು ನೋಡಿರ್ಬೋದು, ಈಗ ಗಾಡಿನಲ್ಲಿ ಹೋಗುವಾಗ ನಮ್ಮಲ್ಲಿ ಸೀಟ್ ಬೆಲ್ಟ್ ಹಾಕೋ ವ್ಯವಸ್ಥೆ ಇದೆ, ಎಲ್ಲ ಗಾಡಿಗೂ ಸೀಟ್ ಇದೆ, ಸೀಟ್ ಬೆಲ್ಟ್ ಇದೆ, ಆದರೆ ಯಾರೂ ಸೀಟ್ ಬೆಲ್ಟ್ ಹಾಕಲ್ಲ. ಯಾವಾಗ ಅಲ್ಲಿ ಟ್ರಾಫಿಕ್ ಪೊಲೀಸ್ ಕಾಣ್ತಾನೆ ಆವಾಗ ಹಾಕ್ತಾರೆ, ಬೇಗ ತೆಗೆದು ಹಾಕ್ತಾರೆ. ಮತ್ತು ಟ್ರಾಫಿಕ್ ದಾಟಿದ ಕೂಡಲೇ, ಪೊಲೀಸ್ ಇಲ್ಲ ಅಂದ ಕೂಡಲೇ ಸೀಟ್ ಬೆಲ್ಟನ್ನು ತೆಗೆಯುವಂಥದ್ದು. ಇದು ನಾವು ಸೀಟ್ ಬೆಲ್ಟ್ ಹಾಕೋದು ಪೊಲೀಸರಿಗೆ, ನಮಗೆ ಬೇಕಾಗಿಲ್ಲ. ನಮ್ಮ ಹೆಲ್ಮೆಟ್ ಹಾಕೋದು ಪೊಲೀಸರಿಗೆ ಆಗಿದೆ. ಸೊ ಇದು ಏನಾಗ್ತದೆ ಅಂತ ಹೇಳಿದರೆ, ಹೆಲ್ಮೆಟ್ ಹಾಕಿದರೂ ಅಲ್ಲಿಗೆ ಇಂಜುರಿ ಆಗೋದಿಲ್ಲ, ಯಾಕೆಂದರೆ ಬಿದ್ದಾಗ ಹೆಲ್ಮೆಟ್ ಪ್ರೊಟೆಕ್ಟ್ ಮಾಡುತ್ತೆ. ಹೌದು. ಮತ್ತು 4 ವೀಲರ್ನಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕಬೇಕು. ಈ ಡ್ಯಾಶ್ ಬೋರ್ಡ್ ಇಂಜುರಿಗಿಂತ ಆದರೆ ಈ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಫಾಸ್ಟಾಗಿ ಹೋಗೋ ವೆಹಿಕಲ್ ಮುಖ ಹೋಗಿ ಡ್ಯಾಶ್ ಬೋರ್ಡಿಗೆ ಬಡಿದಾಗ ದವಡೆ, ಮೇಲ್ಗಡೆ ದವಡೆ, ಕೆಳಗಡೆ ದವಡೆ, ಹಲ್ಲು, ಮೂಗು ಎಲ್ಲ ಇಂಜುರಿ ಆಗೋ ಸಾಧ್ಯತೆ ಇದೆ. ಸೊ ಫಾಲೋ ದ ಟ್ರಾಫಿಕ್ ರೂಲ್ಸ್ ಪ್ರಾಪರ್ಲಿ. ಪೊಲೀಸರಿಗೆ ಬೇಕಾಗಿಲ್ಲ, ನಿಮ್ಮ ಸುರಕ್ಷತೆಗೆ ಸೀಟ್ ಬೆಲ್ಟ್ ಹಾಕಿ, ಹೆಲ್ಮೆಟ್ ಹಾಕಿ, ನಂಬರ್ 1. ನಂಬರ್ 2, ನಾವು ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ಗಳಲ್ಲಿ ಹೆಚ್ಚಾಗಿ ಮೌತ್ ಗಾರ್ಡ್ ಅಂತ ಇರುತ್ತೆ. ತಾವು ನೋಡಿರ್ಬೋದು, ಈಗೀಗ ಕ್ರಿಕೆಟ್ ಆಟದಲ್ಲೂ ಹಾಕ್ತಾರೆ, ಫೈಟಿಂಗ್ ಕುಸ್ತಿ ಮಾಡುವವರು ಹಾಕ್ತಾರೆ, ಮತ್ತು ಹಾಕಿನಲ್ಲಿ ಆಡ್ತಾರೆ. ಯಾವುದೇ ಇದರಲ್ಲಿ ಮೌತ್ ಗಾರ್ಡ್ ಒಂದು ಪ್ಲಾಸ್ಟಿಕ್ ಸಾಧನ, ಒಂದು ವ್ಯವಸ್ಥೆ ಇದೆ, ಹಲ್ಲಿನ ಮೇಲ್ಭಾಗದಲ್ಲಿ ಇರುತ್ತೆ. ಸೊ ಯಾವುದೇ ಏಟಾದಾಗ ಅದು ಫ್ಲೆಕ್ಸಿಬಲ್ ಆಗಿರುತ್ತೆ, ಹಲ್ಲಿಗೆ ಏಟು ಬೀಳದ ರೀತಿಯಲ್ಲಿ ಮೌತ್ ಗಾರ್ಡ್ಗಳನ್ನು ಹಾಕ್ಬೋದು. ಸಾಮಾನ್ಯವಾಗಿ ಮಕ್ಕಳಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಎಲ್ಲ ಈಗ ಮೆಟ್ರೋಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಓಡುವಾಗ ಮಕ್ಕಳಿಗೆ ಈ ಮೌತ್ ಗಾರ್ಡ್ಗಳನ್ನು ಹಾಕ್ತಾರೆ. ಸೊ ಒಂದು ವೇಳೆ ಬಿದ್ದರೂ ಸಹ ಏನು ಹಲ್ಲಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ರೀತಿ ಮಾಡುವಂಥದ್ದು. ಸೊ ಇದನ್ನು ನಾವು ನೋಡಿ ಕಲ್ತ್ಕೊಳ್ಬೇಕು. ಈ ಕಲ್ಚರ್ ಏನಂದರೆ, ನಾವು ಈ ಸೀಟ್ ಬೆಲ್ಟ್ ಪೊಲೀಸರಿಗಾಗಿ ಹಾಕುವಂಥ ಕಲ್ಚರನ್ನು ಬಿಡಬೇಕು. ನಮಗೆ ಬೇಕಾಗಿ ನಮ್ಮ ಕಲ್ಚರ್ ಹೇಗಿರಬೇಕಂದ್ರೆ, ಯಾರು ನಮ್ಮನ್ನು ಗಮನಿಸದೇ ಇರುವಾಗ ನಮ್ಮ ಬಿಹೇವಿಯರ್ ಹೇಗಿರ್ತದೆ ಅದು ನಮ್ಮ ಕಲ್ಚರ್ ಆಗಬೇಕು. ಯಾರು ನಮ್ಮನ್ನೇ ನೋಡಿದಾಗ, ಏಕಾಂತದಲ್ಲಿರುವಾಗ ನಾವು ಏನು ಬಿಹೇವ್ ಮಾಡ್ತೇವೆ ಅದು ನಮ್ಮ ಕಲ್ಚರ್ ಆಗಬೇಕು. ಇದು ಏನಾಗಿದೆ ಅಂದರೆ, ಯಾರೋ ಒಬ್ಬರು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಹೇಳುವಾಗ ನಾವು ಎಲ್ಲವನ್ನು ಫಾಲೋ ಮಾಡೋದು, ಯಾರು ಗಮನಿಸದೇ ಇರುವಾಗ ನಾವು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿಬಿಡುವುದು. ಹಾಗೆ ಆಗಬಾರ್ದು. ಸೊ ಈ ರೀತಿ ಫಾಲೋ ಮಾಡಿದರೆ ಖಂಡಿತವಾಗಿ ಸಹ ನಮ್ಮ ಹಲ್ಲಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಬೋದು. ಇನ್ನು ಕೆಲವೊಂದು ನಾವು ಟಿ ವಿಗಳಲ್ಲೆಲ್ಲ ನೋಡ್ತಾ ಇರ್ತೇವೆ, ಇದು ಒಬ್ಬರು ಹಲ್ಲಿನಿಂದ 100 ತೆಂಗಿನಕಾಯಿ ಸುಲಿದ್ರು ಅಂತೇಳಿ, ಮತ್ತೊಬ್ಬ ಹಲ್ಲಿನಿಂದ ಬಿಯರ್ ಬಾಟಲ್ ಓಪನ್ ಮಾಡ್ದ ಅಂತೇಳಿ, ಇನ್ನೊಬ್ಬ ಹಲ್ಲಿಗೆ ಬಳ್ಳಿ ಕಟ್ಟಿ ಟ್ರೈನ್ ಎಳ್ದ, ಕಾರನ್ನು ಎಳ್ದ, ಬಸ್ ಎಳ್ದ ಅಂತೇಳಿ. ಇಂತಹ ದುಸ್ಸಾಹಸ ಬೇಡ. ಹಲ್ಲು ಏನಿದ್ರು ಬಸ್ಸು ಕಾರು ಎಳಿಲಿಕ್ಕೆ ಇರುವಂಥದ್ದಲ್ಲ, ತೆಂಗಿನಕಾಯಿ ಸುಲಿಲಿಕ್ಕೆ ಬೇರೆಯಾದ ವ್ಯವಸ್ಥೆ ಇದೆ. ಗಿನ್ನೆಸ್ ರೆಕಾರ್ಡ್ ಮಾಡಲಿಕ್ಕೆ ಹೋಗಿ ಒಂದು ದೇವರು ಕೊಟ್ಟಂಥ ಒಳ್ಳೆ ಹಲ್ಲನ್ನು ತಾವು ಕಳ್ಕೊಬೇಡಿ. ಯಾವುದೇ ಹಲ್ಲನ್ನು ಯಾವ ಕೆಲಸಕ್ಕೆ ಉಪಯೋಗಿಸ್ತೀರೋ ಅದಕ್ಕೆ ಉಪಯೋಗಿಸಿ. ಅದನ್ನು ಬಿಟ್ಟು ನೀವು ಪೇಪರ್ನಲ್ಲಿ ಫ್ರಂಟ್ ಪೇಜಲ್ಲಿ ಹಾಕ್ತಾರೆ, ಒಬ್ಬ 150 kg ಇದನ್ನು ಎಳೆದ, ಬಸ್ಸನ್ನು ಎಳೆದ, ಹಲ್ಲಿನ ಬಳ್ಳಿ ಕಟ್ಟಿ ಅಂತೇಳಿ. ಈ ರೀತಿ ಮಾಡೋದ್ರಿಂದ ಅದು ಅವನ ಮೂರ್ಖತನದ ಪರಮಾವಧಿ. ಇದನ್ನೆಲ್ಲ ಬಿಡಬೇಕು. ಈ ರೀತಿ ಮಾಡಿದರೆ ನಾಳೆ ಇನ್ನೊಬ್ಬ ಅದನ್ನು ನೋಡ್ಕೊಂಡು ಇನ್ನೊಬ್ಬ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಎಂಡ್ ರಿಸಲ್ಟ್ ಏನು? ಹಲ್ಲು ಹಾಳಾಗ್ತದೆ, ಹಲ್ಲು ಬಿದ್ದು ಹೋಗ್ತದೆ ಅಷ್ಟೇ. ಸೊ ಅಂತಹ ದುಸ್ಸಾಹಸಗಳಿಗೆ ಕೈ ಹಾಕಬೇಡಿ. ಈ ರೀತಿ ಮಾಡೋದ್ರಿಂದ ಹಲ್ಲಿಗಾಗುವ ಆಘಾತಗಳನ್ನು ನಾವು ತಡೆಗಟ್ಬೋದು ಅಂತ ಹೇಳಿ. ಹಲ್ಲಿಗೂ ಒಂದು ಆಯಸ್ಸು ಅಂತ ಹೇಳ್ತದೆ. ಈ ರೀತಿ ಮಾಡೋದ್ರಿಂದ ಹಲ್ಲಿನ ಆಯಸ್ಸು ಕಡಿಮೆ ಆಗುತ್ತದೆ. ಹಲ್ಲಿಗೆ ನಮ್ಮ ದೇಹದ ಆಯಸ್ಸು ಎಷ್ಟಿದೆ ಅಷ್ಟು. ನಾವು 100 ವರ್ಷ ಇರುವಲ್ಲವರೆಗೆ ಚೆನ್ನಾಗಿ ಕಾಪಾಡಿಕೊಂಡ್ರೆ ನಮ್ಮ ಹಲ್ಲುಗಳು ಉಳಿತದೆ. ಅದು ಬಿಟ್ಟು ನಾವು ಈ ಥರ ಬಿಯರ್ ಬಾಟ್ಲ್ ಓಪನ್ ಮಾಡುವಂಥದ್ದು, ತೆಂಗಿನಕಾಯಿ ಸುಲಿಯುವಂಥದ್ದು ಅಥವಾ ಇನ್ಯಾವುದೇ ಇದು ಡ್ಯಾಶ್ ಬೋರ್ಡ್ ಇಂಜುರಿ ಇರುವಂಥದ್ದು, ಇದನ್ನು
ಯಾವುದು ಅನ್ಯಾಚುರಲ್ ಆಗಿರುವಂಥ ವ್ಯವಸ್ಥೆಗಳಿಗೆ ನಾವು ಕೈ ಹಾಕಿದರೆ ಖಂಡಿತವಾಗಿಯೂ ಹಲ್ಲು ಡ್ಯಾಮೇಜ್ ಆಗ್ತದೆ ಮತ್ತು ಹಲ್ಲಿಗೆ ತೊಂದರೆ ಆಗ್ತದೆ. ಹಲ್ಲು ಪೂರ್ತಿಯಾಗಿ ಹೊರಗೆ ಬರದಿದ್ದರೂ ಹಲ್ಲು ತುಂಡಾಗ್ತದೆ, ಹಲ್ಲಿಗೆ ಏಟು ಬೀಳ್ತದೆ. ಹಲ್ಲಿಗೆ ಏಟು ಬಿದ್ದಾಗ ಹಲ್ಲು ನಾನ್ ವೈಟ್, ಹಲ್ಲು ಜೀವ ಹೋಗ್ತದೆ. ಹಲ್ಲು ಜೀವ ಹೋದಾಗ ಹಲ್ಲಿನ ಕಲರ್ ಚೇಂಜ್ ಆಗುತ್ತೆ. ನಾರ್ಮಲ್ ಬಿಳಿಯಾಗಿರೋ ಹಲ್ಲು ಸ್ಲೋ ಆಗಿ ಪಿಂಕ್ ಆಗುತ್ತೆ, ಆಮೇಲೆ ಬ್ಲ್ಯಾಕ್ ಆಗುತ್ತೆ. ಆವಾಗ ಹಲ್ಲಿಗೆ ಯಾವುದೇ ಸ್ಪರ್ಶ ಜ್ಞಾನ ಇರುವುದಿಲ್ಲ, ಹಲ್ಲು ಸತ್ತೋಗಿರ್ತದೆ. ಆಮೇಲೆ ರೂಟ್ ಕೆನಾಲ್ ಮಾಡಬೇಕು, ಆಮೇಲೆ ಕ್ಯಾಪ್ ಹಾಕಬೇಕು. ಒಂದಲ್ಲ ಒಂದು ತೊಂದರೆಗಳು. ಇಮ್ಮಿಡಿಯೇಟ್ ಏಟು ಬಿದ್ದಾಗ ಹಲ್ಲು ಸಾಯದೇ ಇದ್ದರೂ ಸಹ ಹಲ್ಲಿಗೆ ಏಟು ಬಿದ್ದು 1 ತಿಂಗಳಾದಾಗ ಹಲ್ಲಿನ ಕಲರ್ ಚೇಂಜ್ ಆಗುತ್ತೆ. ಆವಾಗ ಬರ್ತಾರೆ, ಡಾಕ್ಟ್ರೆ ನಾನು ಮೊನ್ನೆ ಬಿದ್ದಿದ್ದೆ, ಮಗುವಿನ ತಲೆ ತಾಗಿತ್ತು ನನ್ನ ಹಲ್ಲಿಗೆ, ಈಗ ಹಲ್ಲಿನ ಕಲರ್ ಚೇಂಜ್ ಆಗಿದೆ ಅಂತ ಬರ್ತಾರೆ. ಇದರ ಅರ್ಥ ಏನು? ಹಲ್ಲಿಗೆ ಏಟು ಬಿದ್ದಾಗ ಅದು ತನ್ನ ಜೀವವನ್ನು ಕಳೆದುಕೊಳ್ತದೆ, ಆಮೇಲೆ ನಾನ್ ವೈಟಲ್ ಆಗುತ್ತೆ, ಆಮೇಲೆ RCT ಮಾಡಿ ಕ್ಯಾಪ್ ಹಾಕಬೇಕಾಗತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಬಹುಶಃ ಒಂದು 100 ನಾವು ಸಾಯುವವರೆಗೆ ನಮ್ಮ ಹಲ್ಲನ್ನು, ಚಂದವಾಗಿರುವ ಹಲ್ಲನ್ನು ನಾವು ಖಂಡಿತವಾಗಿ ಸಹ ಕಾಪಾಡಿಕೊಳ್ಬೋದು ಅಂತ ಹೇಳಿ ಇಚ್ಛೆಪಡ್ತೀನಿ. ವೀಕ್ಷಕ ಬಾಂಧವರೇ, ಪೊಸಕೊರಲ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಎನ್ನುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರದಲ್ಲಿ ದಂತಾಘಾತ ಎನ್ನುವಂತಹ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಡಾಕ್ಟ್ರೆ, ಇದೀಗ ದಂತಾಘಾತ ಆದಾಗ ನಾವು ಹೇಗೆ ಮಾಡಬೇಕು, ಹೇಗೆ ಜಾಗ್ರತೆ ವಹಿಸಿಕೊಳ್ಬೇಕು, ಹಲ್ಲು ಇದೆ ಎನ್ನುವ ಕಾರಣಕ್ಕಾಗಿ ಯಾವ ರೀತಿಯ ದುಸ್ಸಾಹಸಗಳಿಗೆ ಕೈ ಹಾಕಬಾರ್ದು ಅನ್ನುವ ಬಗ್ಗೆ ಹೇಳಿದ್ರಿ. ಈಗ ಇಂತಹದ್ದೆಲ್ಲ ಇದ್ದರೆ, ಈಗ ನಮ್ಮ ಹಲ್ಲು ಒಂದು ವೇಳೆ ಅಕಸ್ಮಾತ್ತಾಗಿ ಆಘಾತ ಆಗಿ ಕೆಟ್ಟು ಹೋಯಿತು, ಅಥವಾ ಆಘಾತ ಆಗಿ ತುಂಡಾಯಿತು, ಅಥವಾ ಯಾವುದೋ ಕಾರಣಕ್ಕಾಗಿ ಹಲ್ಲಿಗೆ ನೀವು ಹೇಳಿದಾಗೆ ಆಕಸ್ಮಿಕವಾಗಿ ಏಟು ಬಿದ್ದಿದೆ, ಇಂತಹ ಸಂದರ್ಭದಲ್ಲಿ ಇದನ್ನು ಹೇಗೆ ನಾವು ಸರಿಪಡಿಸಿಕೊಳ್ಬೋದು? ನೋಡಿ, ಹಲ್ಲು ಈಗ ತಾನೇ ಹಲ್ಲು ಬಿದ್ದಾಗ ಏನು ಮಾಡಬೇಕು ನಾನು ಹೇಳಿದೆ. ಮತ್ತು ಹಲ್ಲು ತುಂಡಾದಾಗ ದಂತವೈದ್ಯರು ಈಗ ಬೇಕಾದಷ್ಟು, ಮೊದಲಿನ ಕಾಲದ ಹಾಗೆ ಮೊದಲೆಲ್ಲ ಇಡೀ ಊರಲ್ಲಿ, ಇಡೀ ಜಿಲ್ಲೆಯಲ್ಲಿ ಒಬ್ಬರೇ ದಂತವೈದ್ಯರು ಇದ್ದದ್ದು. ಈಗ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ದಂತವೈದ್ಯರಿದ್ದಾರೆ. ನಿಮ್ಮ ಪಕ್ಕದ ಬಿಲ್ಡಿಂಗ್ನಲ್ಲಿ ದಂತವೈದ್ಯರು ಇರ್ತಾರೆ. ದಂತವೈದ್ಯರಿಗೆ ಕೊರತೆ ಇಲ್ಲ, ಎಲ್ಲರಿಗೂ ನಾಲೆಜ್ ಇರುವಂಥ ದಂತವೈದ್ಯರಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಇಮ್ಮಿಡಿಯೇಟ್ ವಿದಿನ್ ಅವರ್ ದಂತವೈದ್ಯರ ಬಳಿ ಹೋಗಿ ಹಲ್ಲಿನ ಎಕ್ಸ್ರೇ, ಕ್ಷಕಿರಣ ಅಂತ ಮಾಡ್ತಾರೆ. ಹಲ್ಲಿನ ಎಕ್ಸ್ರೇ ತೆಗಿತಾರೆ. ಹಲ್ಲು ಪೂರ್ತಿಯಾಗಿ ಹೋಗಿದೆಯೋ, ಹಲ್ಲಿನ ಬೇರು ಕಟ್ಟಾಗಿದೆಯೋ, ಹಲ್ಲಿನ ಕ್ರೌನ್ ಕಟ್ಟಾಗಿದೆಯೋ, ಕೆಲವೊಮ್ಮೆ ಸಣ್ಣ ಕ್ರ್ಯಾಕ್ ಇರುತ್ತೆ, ಅದು ಸಹ ನಮಗೆ ಕ್ಲಿನಿಕಲ್ಲಿ ಗೊತ್ತಾಗಲ್ಲ, ಎಕ್ಸ್ರೇ ತೆಗೆದ್ರೆ ಗೊತ್ತಾಗುತ್ತೆ ಹಲ್ಲಿನಲ್ಲಿ ಕ್ರ್ಯಾಕ್ ಇದೆಯೋ ಅಂತ. ಇದನ್ನೆಲ್ಲ ನಾವು ಐಡೆಂಟಿಫೈ ಮಾಡ್ತೇವೆ. ಈ ಹಲ್ಲು ಎಷ್ಟು ಹಲ್ಲು ಬಿದ್ದು ಹೋಗಿದೆ, ಯಾವ ಆ್ಯಂಗಲಲ್ಲಿ ಬಿದ್ದು ಹೋಗಿದೆ, ಅದನ್ನೆಲ್ಲ ನೋಡಿ ಆಮೇಲೆ ಹಲ್ಲನ್ನು ನಾವು ಯಾವ ರೀತಿ ಸರಿ, ಹಲ್ಲು ತುಂಡಾಗಿದ್ದರೆ ಎಷ್ಟು ತುಂಡಾಗಿದೆ, ಹಲ್ಲಿನ ಒಳಗಿರುವಂಥ ಪಲ್ಪಿಗೆ ಏನು ದಂತಮಜ್ಜೆ ಅಂತ ಹೇಳ್ತೇವೆ, ಅದಕ್ಕೆ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಯಾವ ರೀತಿ ಡ್ಯಾಮೇಜ್ ಆಗಿದೆ ನೋಡಿಕೊಂಡು ಮತ್ತೆ ನಾವು ಡಿಸಿಷನ್ ತಗೊಳ್ತೇವೆ ಯಾವ ರೀತಿ. ಒಂದು ವೇಳೆ ಪೂರ್ತಿ ಹಲ್ಲು ಬಿದ್ದು ಹೋಗಿದ್ದರೆ ಅದನ್ನು ಹಿಡ್ಕೊಂಡು ನಮ್ಮ ಬಳಿ ಬಂದರೆ ನಾವು ಅದನ್ನು ಹಲ್ಲನ್ನು ಸಾಕೆಟ್ನ ಕ್ಲೀನ್ ಮಾಡಿ, ಸಾಕೆಟಿಗೆ ಸಲೈನ್ ಇರಿಗೇಟ್ ಮಾಡಿ ಕ್ಲೀನ್ ಚಂದ ಮಾಡಿ ಅಲ್ಲಿರುವ ಡರ್ಟನ್ನು ತೆಗೆದು ಈ ಹಲ್ಲನ್ನು ಒಳಗೆ ಸೇರಿಸಿ ಆ ಪಕ್ಕದ ಹಲ್ಲಿಗೆ ಸ್ಪ್ಲಿಂಟಿಂಗ್ ಅಂತ ಮಾಡ್ತೇವೆ. ಸ್ಪ್ಲಿಂಟಿಂಗ್ ಅಂದರೆ ಈ ಹಲ್ಲಿಗೆ ಪಕ್ಕದ ಗಟ್ಟಿಯಾದ ಹಲ್ಲನ್ನು ಜಾಯಿಂಟ್ ಮಾಡ್ತೇವೆ, ಒಂದು ವೈರ್ ಹಾಕಿ ಕಟ್ತೇವೆ, ಅಥವಾ ಲೈಟ್ ಕ್ಯೂರ್ ಸ್ಪ್ಲಿಂಟಿಂಗ್ ಅಂತ ಹೇಳ್ತೇವೆ. ಒಂದು ಲೇಸರ್ ಥರ ಫಿಲ್ಲಿಂಗ್ ಇಟ್ಟು ಹಲ್ಲನ್ನು ಪಕ್ಕದ ಹಲ್ಲಿಗೆ ಸೇರಿಸಿ ಅದನ್ನು ಗಟ್ಟಿಯಾಗಿ ಒಂದು 6 ವಾರಗಳ ಕಾಲ ನಾವು ವ್ಯಕ್ತಿಗೆ ಹೇಳ್ತೇವೆ, ಆ ಮುಂದುಗಡೆ ಹಲ್ಲನ್ನು ಮುಟ್ಟಬೇಡಿ, ಮುಂದುಗಡೆ ಹಲ್ಲಲ್ಲಿ ಜಾಸ್ತಿ ಗಟ್ಟಿ ತಿನ್ನಬೇಡಿ, ಅಥವಾ ಯಾವುದೇ ರೀತಿಯ ಸ್ಟ್ರೆಸ್ ಅರಿಕೆ ಕೊಡಬೇಡಿ ಅಂತೇಳಿ ರೆಸ್ಟ್ ಕೊಡ್ತೇವೆ. ಪಕ್ಕದ ಹಲ್ಲಿಗೆ ಜಾಯಿಂಟ್ ಮಾಡಿ ಅದರ ಮೇಲೆ ಯಾವುದೇ ರೀತಿ ಒತ್ತಡ ಬೀಳದ ರೀತಿಯಲ್ಲಿ ಮಾಡ್ತೇವೆ. ಆಗ 6 ವಾರಗಳ ಕಾಲ, ಸಾಮಾನ್ಯವಾಗಿ ಅಡಲ್ಟ್ಗಳಲ್ಲಿ, ಸಣ್ಣ ಮಕ್ಕಳಲ್ಲಿ 4 ರಿಂದ 6 ವಾರಗಳ ಕಾಲದಲ್ಲಿ ಹಲ್ಲು ಪುನಃ ರೀಎಸ್ಟಾಬ್ಲಿಷ್ ಆಗುತ್ತೆ. ಹಲ್ಲು ಕೆಳಗಡೆ ಬಿದ್ದಾಗ ಹಲ್ಲಿನ ರಕ್ತ ಸಪ್ಲೈ ಹೋಗಿರ್ತದೆ, ನರ್ವ್ ಸಪ್ಲೈನೂ ಹೋಗಿರುತ್ತೆ. ನರ್ವ್ ರೀಜನರೇಷನ್ ಆಗೋದಿಲ್ಲ, ಆದರೆ ಬ್ಲಡ್ ಸಪ್ಲೈ ಪುನಃ ರೀಜನರೇಟ್ ಆಗುವ ಸಾಧ್ಯತೆ ಇದೆ. ಹಲ್ಲನ್ನು ಅದೇ ಜಾಗದಲ್ಲಿಟ್ಟು ಮತ್ತೆ 6 ವಾರಗಳ ಕಾಲದ್ದು ನಾವು ಎಕ್ಸ್ರೇ ತೆಗೆದು ಹಲ್ಲು ಗಟ್ಟಿಯಾಗಿದೆಯೋ ಇಲ್ಲೋ ನೋಡ್ತೇವೆ, ಪುನಃ ಎಲುಬಿಗೆ ಜಾಯಿಂಟ್ ಆಗಿದೆಯೋ ಅಂತೇಳಿ. ಮತ್ತು ವೈಟಾಲಿಟಿ ಟೆಸ್ಟ್ ಅಂತ ಮಾಡ್ತೇವೆ, ಹಲ್ಲಿಗೆ ಜೀವ ಇದೆಯೋ ಇಲ್ಲವೋ ಅಂತೇಳಿ. ಹಲ್ಲಿಗೆ ಜೀವ ಇಲ್ಲ ಅಂತೇಳಿ ಆದರೆ ನಾವು ರೂಟ್ ಕೆನಾಲ್ ಥೆರಪಿ ಅಂತ ಹೇಳ್ತೇವೆ, ಬೇರುನಾಳ ಚಿಕಿತ್ಸೆ ಅಂತೇಳಿ. ಯಾಕೆಂದರೆ ಹಲ್ಲು ಸತ್ತಿದ್ರೆ ಹಲ್ಲಿನ ಒಳಗಿರುವಂಥ ಪಲ್ಪು ಅಲ್ಲೇ ಕೊಳೆತು ಹೋಗಿ ಅಲ್ಲಿ ಬ್ಯಾಕ್ಟೀರಿಯಾ ವೃದ್ಧಿಸಿ ಮತ್ತು ಅಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, ಸೋಂಕಾಗೋ ಸಾಧ್ಯತೆ. ಅಂಥ ಸಂದರ್ಭಗಳಲ್ಲಿ ನಾವು ರೂಟ್ ಕೆನಾಲ್ ಥೆರಪಿ ಮಾಡಿ ಒಳಗಿರುವ ಪಲ್ಪನ್ನು ತೆಗೆದು ಅಲ್ಲಿ ಬೇರೆ ಇನ್ನರ್ಟ್ ಗಟ್ಟಪರಿಚುವಂಥ ಮೆಟೀರಿಯಲ್ ಹಾಕಿ ಹಲ್ಲು ಕಲರ್ ಚೇಂಜ್ ಆಗಿದೆ ಅದಕ್ಕೆ ಕ್ಯಾಪ್ ಹಾಕಿ ಮೊದಲಿನ ಥರ ನಾವಂತೂ ಮಾಡಿಕೊಡ್ತೇವೆ. ಇದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ವ್ಯವಸ್ಥೆನೂ ಇದೆ. ಹಲ್ಲು ಬಿದ್ದು ಹೋದರೆ ಸಹ ರಿಪ್ಲೇಸ್ ಮಾಡ್ತೇವೆ, ಅದನ್ನೇ ಜಾಯಿಂಟ್ ಮಾಡ್ತೇವೆ. ಹಲ್ಲು ಕಟ್ಟಾಗಿದ್ದರೆ ರೂಟ್ ಕೆನಾಲ್ ಮಾಡಿ ಅದಕ್ಕೆ ಕ್ಯಾಪ್ ಹಾಕ್ತೇವೆ. ಅಥವಾ ಹಲ್ಲಿಗೆ ಏನೂ ಡ್ಯಾಮೇಜ್ ಆಗಿಲ್ಲ, ಡ್ಯಾಮೇಜ್ ಅಂದರೆ ಎಕ್ಸ್ಟರ್ನಲ್ ಇಂಜುರಿ ಇಲ್ಲ, ಇಂಟರ್ನಲ್ ಇಂಜುರಿ, ಹಲ್ಲು ಸತ್ತು ಹೋಗಿದೆ ಅಂತೇಳಿ ಆದರೆ ನಾವು ಪ್ರತಿ 6 ವಾರಕ್ಕೊಮ್ಮೆ ನಾವು ವೈಟಾಲಿಟಿ ಟೆಸ್ಟ್ ಮಾಡಿ ಹಲ್ಲು ಸತ್ತಿದೆಯೋ ಇಲ್ಲೋ ನೋಡಿ ಆಮೇಲೆ ಅದಕ್ಕೆ ಹಲ್ಲಿನ ಕಲರ್ ಚೇಂಜ್ ಆದರೆ ಕ್ಯಾಪ್ ಹಾಕೋದು. ಸೊ ಯಾವ ರೀತಿ ಚಿಕಿತ್ಸೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನು ನಮಗೆ ಬಿಟ್ಬಿಡಿ, ದಂತವೈದ್ಯರು ನಾವು ಡಿಸೈಡ್ ಮಾಡ್ತೇವೆ. ನಿಮ್ಮ ಜವಾಬ್ದಾರಿ ಇಷ್ಟೇ, ಹಲ್ಲಿಗೆ ಏಟು ಬಿದ್ದಾಗ ನಿಗ್ಲೆಕ್ಟ್ ಮಾಡಬೇಡಿ,
ನಮ್ಮ ಬಳಿ ಬನ್ನಿ, ನಾವು ಎಕ್ಸ್ರೇ ತೆಗೆದು ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ನಾವು ನಿಮಗೆ ಸಂಪೂರ್ಣ ಮಾಹಿತಿ ನೀಡಿ ಬೇಕಾದ ಚಿಕಿತ್ಸೆಯನ್ನು ಮಾಡಿ ಹಲ್ಲನ್ನು ಮೊದಲಿನ ಥರ ನೀವು ಮೊದಲು ಯಾವ ರೀತಿ ನಗ್ತಾ ಇದ್ರೋ ಅದೇ ರೀತಿ ನಗುವನ್ನು ರೀಎಸ್ಟಾಬ್ಲಿಷ್ ಮಾಡುವ ಜವಾಬ್ದಾರಿ ನಮ್ಮದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದೇ ಹಲ್ಲುಗಳಂತ ಹೇಳುವುದಿದ್ರೆ ಆ ಹಲ್ಲುಗಳನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ. ಹೌದು 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 ಹೌದು. ಹಾಗಾಗಿ ದಂತಾಘಾತ ಆದಾಗ ಆ ಹಲ್ಲಿನ ಬಗ್ಗೆ ನಾವು ನಮ್ಮ ಇತರ ಭಾಗಗಳಿಗೆ ಎಷ್ಟು ಜಾಗ್ರತೆ ಕೊಡ್ತೇವೆಯೋ ಅಷ್ಟೇ ಜಾಗ್ರತೆಯನ್ನು ನಮ್ಮ ಹಲ್ಲುಗಳಿಗೂ ಕೊಡುವ, ಹಲ್ಲು ಒಂದು ವೇಳೆ ಉದುರಿದ್ರೆ ಅದನ್ನು ಜಾಗ್ರತೆಯಾಗಿ ತೆಗೆದುಕೊಂಡು ಹೋಗುವ, ಹಲ್ಲುಗಳಿಗೆ ಯಾವ ರೀತಿಯೂ ಏಟು ಆಗದ ಹಾಗೆ ನೋಡಿಕೊಳ್ಳುವ ಎನ್ನುವಂತಹ ಒಂದು ಮಾಹಿತಿಯನ್ನು ಈ ಒಂದು ದಂತಾಘಾತ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿಯ ನಿಮ್ಮ ಆರೋಗ್ಯಕ್ಕೆ ಒಂದು ಕೈಪಿಡಿಯಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.